ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಹರಿರಾಮ್ ಶಂಕರ್ ಶುಕ್ರವಾರ ಬೆಳಗ್ಗೆ ಅಧಿಕಾರ ಸ್ವೀಕರಿಸಿದರು. ನಿರ್ಗಮನ ಎಸ್ಪಿ ಡಾಕ್ಟರ್ ಅರುಣ್ ಕೆ ಅವರು ಹರಿರಾಮ್ರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಅಧಿಕಾರ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಜನತೆ ಯಾವುದೇ ರೀತಿಯಲ್ಲಿ ಕೋಮು ಸೌಹಾರ್ದಕ್ಕೆ ಧಕ್ಕೆಯಾಗಲು ಅವಕಾಶ ನೀಡಬಾರದು. ಅಂತಹ ಯಾವುದೇ ಘಟನೆಗಳು ಸಂಭವಿಸದಿರಲು ಪೊಲೀಸರೊಂದಿಗೆ ಕೈ ಜೋಡಿಸಬೇಕು. ಆ ತರಹದ ಮಾಹಿತಿ ಇದ್ದರೆ ತಕ್ಷಣ ಮಾಹಿತಿ ನೀಡಿ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸಿಕ್ಕರೂ ತಕ್ಷಣ ಪೊಲೀಸರೊಂದಿಗೆ ಮಾಹಿತಿ ಹಂಚಿಕೊಳ್ಳಿ ಎಂದು ವಿನಂತಿಸಿದ್ದಾರೆ. ನಾನಿವತ್ತು ಉಡುಪಿ ಜಿಲ್ಲಾ ಎಸ್ ಪಿ ಆಗಿ ಚಾರ್ಜ್ ತಗೊಂಡಿದ್ದೇನೆ. ಇದಕ್ಕೆ ಮುಂಚೆ ಇಲ್ಲಿ ಕುಂದಾಪುರ ಉಪವಿಭಾಗದಲ್ಲಿ ASP ಆಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಹಾಗಾಗಿ ಉಡುಪಿ ಏರಿಯಾದಲ್ಲಿ ವರ್ಕ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಇದಲ್ಲದೆ ಮಂಗಳೂರು ಹಾಗೂ ಹಾಸನ 2 ಜಿಲ್ಲೆಗಳಲ್ಲಿ ಸಹ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ. ಎಲ್ಲ ಉಡುಪಿ ಜನತೆ ನನ್ನದು ವಿನಂತಿಯಾಗಿರುವ ಕೋರಿಕೆ ಏನಂತ ಹೇಳಿದರೆ, ಏನು ಕೋಮು ಅಸ್ವಾರಸ್ಯ ಅಥವಾ ಸಮಸ್ಯೆಗಳಾಗ್ತಾ ಇವೆ, ಇದಕ್ಕೆ ನಾವು ಸಹ ಸೇರಬಾರ್ದು, ಪಾಲು ಮಾಡಬಾರ್ದು. ಯಾವುದೇ ರೀತಿಯಲ್ಲಿ ಆಗದೆ ಈ ಥರ ಘಟನೆಗಳಾಗದೆ ನೋಡೋದು ನಮ್ಮ ಪೊಲೀಸರೊಟ್ಟಿಗೆ ನೀವು ಕೈ ಜೋಡಿಸಬೇಕು. ಆ ಥರ ಮಾಹಿತಿಗಳಿದ್ದರೆ ಕೂಡಲೇ ಹೇಳಬೇಕು, ಕೂಡಲೇ ನಮಗೆ ತಿಳಿಸಬೇಕು. ನನ್ನ ಫೋನ್ ನಂಬರ್ 24/7 ಆಕ್ಸೆಸಿಬಲ್ ಇರ್ತದೆ. ನೀವು ನನಗೆ ಕರೆ ಮಾಡಿ ಹೇಳ್ಬೋದು, ಅಥವಾ ನಮ್ಮ ಅಡಿಷನಲ್ SPಗಳಿಗೆ ಕರೆ ಮಾಡಿ ಹೇಳ್ಬೋದು, ಅಥವಾ ನಮ್ಮ ಕಂಟ್ರೋಲ್ ರೂಮಿಗೆ ಕರೆ ಮಾಡಿ ಹೇಳ್ಬೋದು. ಯಾವುದೇ ರೀತಿಯಲ್ಲಿರುವ ಅಕ್ರಮ ಚಟುವಟಿಕೆಗಳಾಗಲಿ ಅಥವಾ ಕಮ್ಯುನಲ್ ರಿಲೇಟೆಡ್ ಮಾಹಿತಿಗಳಾಗಲಿ ಕೂಡಲೇ ಶೇರ್ ಮಾಡಬೇಕು ಅಂತ ನಮ್ಮಿಂದ ನಿಮಗೆ ಕೋರಿಕೆ. ಕಳೆದ ಸುಮಾರು 20 ತಿಂಗಳಿನಿಂದ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಅರುಣ್ ಕೆ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ SPಯಾಗಿ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿದೆ. ತೆರವಾದ ಸ್ಥಾನಕ್ಕೆ ಪೊಲೀಸ್ ಇಂಟೆಲಿಜೆನ್ಸ್ ವಿಭಾಗದ SPಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹರಿರಾಮ್ ಶಂಕರ್ ಅವರನ್ನು ನಿಯುಕ್ತಿಗೊಳಿಸಿ ಸರ್ಕಾರ ಗುರುವಾರ ಆದೇಶಿಸಿತ್ತು. ಅದರಂತೆ ಅವರಿಂದು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹರಿರಾಮ್ ಶಂಕರ್ ಅವರು ಬೆಳಗಾವಿ, ಕುಂದಾಪುರ ಉಪವಿಭಾಗದ ACP, ಮಂಗಳೂರಿನಲ್ಲಿ DCP, ಹಾಸನದಲ್ಲಿ SPಯಾಗಿಯೂ ಕಾರ್ಯನಿರ್ವಹಿಸಿದರು. ಶ್ರೀಜಿತ್ V4 ನ್ಯೂಸ್ ಉಡುಪಿ.